ಪಕ್ಷದ ಜವಾಬ್ದಾರಿ ಯಾವುದೇ ವ್ಯಕ್ತಿಯ ಮನೆತನದ ಆಸ್ತಿಯಲ್ಲ, ಬಿಜೆಪಿ ವ್ಯಕ್ತಿ ಆಧಾರಿತ ಪಾರ್ಟಿಯೂ ಅಲ್ಲ ಎಂದು ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಪುತ್ತೂರಿನಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ರಾಜ್ಯಾಧ್ಯಕ್ಷನಾಗಿ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಗುಂಪುಗಾರಿಕೆಗೆ ಅವಕಾಶ ನೀಡದೆ ಸಂಘಟನೆಯನ್ನು ಬೆಳೆಸಿದ್ದೇನೆ. ಪಕ್ಷದ ಹೆಸರಿನಲ್ಲಿ ವೈಯಕ್ತಿಕ ಪ್ರಚಾರ ಪಡೆದುಕೊಂಡಿಲ್ಲ. ಬಿಜೆಪಿ ವ್ಯಕ್ತಿ ಆಧಾರಿತ ಪಕ್ಷವಲ್ಲ, ವಿಚಾರ ಆಧಾರಿತ ಪಕ್ಷ. ನಳಿನ್ ಕುಮಾರ್ ಪಕ್ಷದ ಮುಂದೆ ಶೂನ್ಯ. ಯಾವತ್ತೂ ಪಕ್ಷವೇ ಮುಖ್ಯ. ಜವಾಬ್ದಾರಿ ನನ್ನಲ್ಲೇ ಇರಬೇಕು ಎನ್ನಲು ಪಕ್ಷ ಯಾರದ್ದೇ ಮನೆತನದ ಆಸ್ತಿಯೂ ಅಲ್ಲ. ನನ್ನ ಮನೆತನ, ನನ್ನ ರಕ್ತದಲ್ಲಿ ಎಂದಿಗೂ ರಾಜಕಾರಣ ಕಾಣುವುದಿಲ್ಲ. ರಾಜಕಾರಣ ಮಾಡಲು ನಾನು ರಾಜಕೀಯಕ್ಕೆ ಬಂದಿರುವವನು ಅಲ್ಲ. ಸುಳ್ಯದ ಕುಗ್ರಾಮದಲ್ಲಿದ್ದ ನನಗೆ ಸಂಘಟನೆ ಜವಾಬ್ದಾರಿ ನೀಡಿ ಬೆಳೆಸಿದೆ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಆದರೆ ಚ್ಯುತಿ ಬಾರದ ರೀತಿಯಾಗಿ ನಾನು ನಡ್ಕೊಂಡು ಹೋಗಿದ್ದೇನೆ. ಆದರ್ಶದ ರಾಜಕಾರಣವನ್ನು ಮಾಡಿದ್ದೇನೆ, ಪ್ರಾಮಾಣಿಕ ರಾಜಕಾರಣವನ್ನು ಮಾಡಿದ್ದೇನೆ, ವಿಶ್ವಾಸ ರಾಜಕಾರಣವನ್ನು ಮಾಡಿದ್ದೇನೆ ಅಂತ ಹೇಳಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹೇಳಬಲ್ಲೆ. ಮಾಡಿದ್ದೇನೆ ನಾನು. ಹಾಗಾಗಿ ಹೇಳಿದ್ರು, ಇವತ್ತಿನವರೆಗೆ ರಾಜ್ಯದಲ್ಲಿ ಮಾಡಬೇಕು ಸುದರ್ಶನ ಗುಂಪುಗಾರಿಕೆ ಇಲ್ಲದೆ ಸಂಘಟನೆಯನ್ನು ಹಳ್ಳಿಗೆ ತಗೊಂಡು ಹೋಗತಕ್ಕಂಥ ಎಲ್ಲ ಪ್ರಯತ್ನಗಳಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಹಾಗಾಗಿ ನೀವು ಕೊಟ್ಟಿರುವ ಅಭಿನಂದನೆ ಇದು ಇಡೀ ಸಮಸ್ತವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಅಭಿನಂದನೆ. ಅದು ಅವರಿಗೆ ಅರ್ಪಣೆ ಮಾಡ್ತೇನೆ. ನಾನು ಬೆಳೆದಿದ್ರೆ ಅದು ಕಾರ್ಯಕರ್ತರ ಹಿತದ ದೃಷ್ಟಿಯಿಂದ ಕಾರ್ಯಕರ್ತರಿಂದ ಅವರಿಗೆ ಅರ್ಪಣೆ ಮಾಡ್ತೇನೆ. ನಾಳೆ ಕೇಳಬಹುದು ಯಾವುದಕ್ಕೋಸ್ಕರ ಎಲ್ಲವನ್ನ ಸಂಜೀವನ್ನ ಹೇಳಿದ್ರು. ಹಾಗಾಗಿ ನಾನು ಹೇಳಿದ್ರೆ ಏನಾಗುತ್ತೆ, ಅದು ವೈಯಕ್ತಿಕ ಪ್ರಚಾರ ಆಗುತ್ತೆ. ನಾನೆಲ್ಲೂ ಪ್ರಚಾರ ತಗೊಳ್ಳೋದು ವೈಯಕ್ತಿಕವಾಗಿರ್ತಕ್ಕಂಥ. ಯಾಕೆಂದ್ರೆ ನಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ವಿಶೇಷ, ನಮ್ಮ ಪಾರ್ಟಿ ವ್ಯಕ್ತಿ ಆಧಾರಿತ ಅಲ್ಲ, ನಮ್ಮ ಪಾರ್ಟಿ ವಿಚಾರ ಆಧಾರಿತ. ನಳಿನ್ ಕುಮಾರ್ ಅನ್ನತಕ್ಕಂಥದ್ದು ಇಲ್ಲಿ ಶೂನ್ಯ. ಇಲ್ಲಿರ್ತಕ್ಕಂಥದ್ದು ನಮ್ದು ಒಂದೇ ಗುರಿ, ಅದು ಸಿದ್ಧಾಂತ ಮತ್ತು ನಮ್ಮ ಚಿಹ್ನೆ ಆಗಿರ್ತಕ್ಕಂಥ ಕಮಲ. ಕಮಲವೇ ಕಾಣಬೇಕು. ಹಾಗಾಗಿ ಕಮಲಕ್ಕೆ ಅರ್ಪಣೆ. ನೀವು ಕೊಟ್ಟಿರುವಂತಹ ಎಲ್ಲ ಇದನ್ನು ನಾನು ಕಮಲಕ್ಕೆ ಅರ್ಪಣೆ ಮಾಡ್ತೇನೆ, ಕಾರ್ಯಕರ್ತರ ಪಾದ ತಲೆಗಳಿಗೆ ಅರ್ಪಣೆ ಮಾಡ್ತೇನೆ. ಹಾಗಾಗಿ ಸ್ಪಷ್ಟತೆ ನನಗಿದೆ. ಹಾಗಾಗಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದೆ, ಇದು ನನ್ನ ಮನೆತನದ ಆಸ್ತಿ ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಪಾರ್ಟಿಯನ್ನು ನಿಶ್ಚಯ ಮಾಡಬೇಕು, ಅದಕ್ಕೆ ಬದ್ಧನಾಗಿ ಪಾರ್ಟಿ ನಿಶ್ಚಯ ಮಾಡುವ ವಿಚಾರಗಳಿಗೆ ಸಿದ್ಧಾಂತಕ್ಕೆ ಬದ್ಧನಾಗಿ ಪಾರ್ಟಿ ಏನು ಹೇಳುತ್ತೋ ಅದನ್ನೇ ಮಾಡುವಂತ ಕಾರ್ಯ ನಾನು ಮಾಡ್ತೇನೆ ಹೊರತು ನನ್ನ ವೈಯಕ್ತಿಕವಾಗಿ ಯಾವ ಅಭಿಲಾಷ ಅಭಿರುಚಿಯೂ ಇಲ್ಲ. ಅಷ್ಟೇ. ಹಾಗಾಗಿ ಕಳೆದ 4 ವರ್ಷಗಳಲ್ಲಿ ನಿಮ್ಮ ಜೊತೆ ಇದ್ದು ಕಾರ್ಯಕರ್ತನಾಗಿ ಮೇಲಕ್ಕೆ ಬಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದವ ಲೋಕಸಭೆ ಒಂದು ಸಂಘಟನೆಯ ಆಧಾರದಲ್ಲಿ ಬೆಳೆದಿದ್ದ, ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಬೆಳಿಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದರು. ಆ ಕಾರಣಕ್ಕೆ ನಾನು ರಾಜ್ಯ ಪ್ರವಾಸ ಮಾಡ್ತೇನೆ. ಅದರಲ್ಲಿರ್ತಕ್ಕಂಥ ಅಷ್ಟು ಜನ ಚಪ್ಪಾಳೆ ತಟ್ಟಿ ಸ್ವೀಕಾರ ಮಾಡಿದರು. ಹಾಗಾಗಿ ನಾನು ಕಳೆದ 4 ವರ್ಷಗಳಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡುವಂಥ ಅವಕಾಶಗಳು ಸಿಕ್ಕಿತ್ತು. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ 18 ಬಾರಿ ಪ್ರವಾಸ ಮಾಡಿ ಪಂಚಾಯತಿಂದ ಎಲ್ಲ ಚುನಾವಣೆಗಳಲ್ಲಿ ನಾವು ಗೆಲುವನ್ನು ತಂದಿದ್ದೇವೆ. ಅನಿವಾರ್ಯ ಮೊನ್ನೆಯ ಚುನಾವಣೆಯಲ್ಲಿ ಸೋಲಾಗಿದೆ, ಅದನ್ನು ನಾನು ನೈತಿಕವಾಗಿ ನಾನು ಗೊತ್ತಿದ್ದೇನೆ. ಆದರೆ ನಾನು ಹೆಚ್ಚಿನ ಸಮಯವನ್ನು ರಾಜ್ಯಕ್ಕೆ ಕೊಟ್ಟಿದ್ದೇನೆ. ಆ ಕಾರಣಕ್ಕೆ ಇಡೀ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಲಿಕ್ಕಾಗಲಿಲ್ಲ. ಹಿಂದಿನಾಗಿ ಕ್ಷೇತ್ರಗಳಿಗೆ ಪ್ರವಾಸ ಮಾಡಲಿಕ್ಕಾಗಲಿಲ್ಲ. ಸಹಜವಾಗಿರ್ತಕ್ಕಂಥ ಕಾರ್ಯಕರ್ತರು ನೋವುಗಳು ಸಿಗಲಿಲ್ಲ ಅನ್ನತಕ್ಕಂಥ ಭಾವನೆಗಳು ಇದ್ದೇ ಇರುತ್ತೆ. ಅದನ್ನು ಸಮದತ್ತು ಮಾಡತಕ್ಕಂಥ ಕೆಲಸ ಆಗಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಪ್ರವಾಸ ಮಾಡ್ತೇನೆ ಅಂತ ಹೇಳ್ತಾ ಮೊನ್ನೆ ಜವಾಬ್ದಾರಿ ಮುಕ್ತ ಆದ್ಮೇಲೆ ಈ 8 ವಿಧಾನಸಭಾ ಕ್ಷೇತ್ರಗಳ ಪ್ರವಾಸವನ್ನು ಮಾಡ್ತಾ ಇವತ್ತು ಸುಮಾರು 4 ಮಂಡಲಗಳ ಪ್ರವಾಸ ಮುಗಿಸಿದೆ. 6 ಮಂಡಲಗಳ ಪ್ರವಾಸಗಳನ್ನು ಮುಗಿಸಿದೆ. ಹಾಗಾಗಿ ಇವತ್ತು ಪುತ್ತೂರಿಗೆ ಬಂದಿದ್ದೇನೆ. ಒಂದ್ಸಾರಿ ಕಾರ್ಯನಿರ್ವಹಣಾ ತಂಡದ ಜೊತೆ ಸಂವಾದಗಳನ್ನು ಮಾತನಾಡಿ ಆ ನಂತರ ಕೆಳಗಿಳಿಯೋಣ ಅಂತ ಹೇಳಿ ಇವತ್ತು ಪುತ್ತೂರಿನ ಕಾರ್ಯನಿರ್ವಹಣಾ ತಂಡದ ಜೊತೆ ಮಾತನಾಡುವಂಥ ಅವಕಾಶಗಳು ಸಿಕ್ಕಿದ್ದಾರೆ. ಬಂದಾಗ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಅಭಿನಂದನಾ ಸಭೆಯನ್ನು ಇಟ್ಟಿದ್ದೀವಿ ಜೊತೆಗೆ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಸಂತೋಷಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೇನೆ. ಹಾಗಾಗಿ ಸಂಜೀವನ ಬಹಳ ಉಲ್ಲೇಖಗಳನ್ನು ಮಾಡಿದರು. ನಿಮ್ಮ ಪ್ರೀತಿ ವಿಶ್ವಾಸ ಪಾರ್ಟಿ ಕಾರ್ಯಕರ್ತರು ಬೆಳೆಸಿರೋದನ್ನು ನಾನು ಬೆಳೆದಿದ್ದೇನೆ. ನಮ್ಮ ಮನೆತನದಲ್ಲಿ ಅಥವಾ ನನ್ನ
ರಕ್ತದಲ್ಲಿ ಎಲ್ಲೂ ರಾಜಕಾರಣ ಕಾಣುವುದಿಲ್ಲ. ರಾಜಕಾರಣದ ಆಶಯದಿಂದ ನಾನು ರಾಜಕಾರಣಕ್ಕೆ ಬಂದಿಲ್ಲ. ಸುಳ್ಯದ ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನ ಈಗ ಕಡಬ ತಾಲೂಕು ಪಾಲ್ತಾಡಂತ ಮಂಜುನಾಥ ನಗರದಿಂದ ಕುಗ್ರಾಮದಿಂದ ಬಂದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಿದ್ಧಾಂತ ಮತ್ತು ವಿಚಾರಗಳಿಗೆ ಕಟ್ಟಿದ್ದು ಇವತ್ತು ಆ ಕಾರ್ಯವನ್ನು ಮಾಡತಕ್ಕಂಥ ವಿಚಾರದ ಆಧಾರದಲ್ಲಿ ಕಾರ್ಯ ಮಾಡತಕ್ಕಂಥ ಅವಕಾಶಗಳಿವೆ. ಅಲ್ಲಿ ಸಂಘಟನೆ ನನ್ನನ್ನು ಬೆಳೆಸಿದೆ. ಹಾಗಾಗಿ ನನ್ನ ಬೆಳವಣಿಗೆಯಲ್ಲಿ ಕಾರಣೀಭೂತ ಯಾವುದು ಅಂತ ಹೇಳಿದ್ರೆ ಸಂಘಟನೆ ಮತ್ತು ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರು ನನ್ನನ್ನು ಬೆಳೆಸಿದ್ದೀರಿ, ನಿಮಗೆ ಧನ್ಯವಾದ. ಹಾಗಾಗಿ ಹೆಚ್ಚು ನಾನು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದೇನೆ. ಅಮ್ಮನ ಹೇಳಿದ್ದೇನೆ, ನೆಕ್ಸ್ಟ್ ಹೇಳಕ್ಕೆ ಹೋಗುವುದಿಲ್ಲ, ಮತ್ತು ಅದನ್ನು ಶ್ರವಣಗಳಾಗ್ತದೆ. ಎಲ್ಲೋ ರಾಜಕಾರಣವನ್ನು ನಾನು ತಪ್ಪಿಲ್ಲ, ಯಾವುದೇ ವ್ಯವಹಾರಗಳನ್ನು ಮುಟ್ಟಿಲ್ಲ, ಹೇಳಿದ್ರೆ ಅದಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟು ನಾವು ಕಾರ್ಯಕರ್ತರಾಗಿ ಅದೇ ಹೇಳಿದರು ಸುದರ್ಶನ್, ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಒಬ್ಬ ಲೋಕಸಭಾ ಸದಸ್ಯ ಆಗ್ಬೋದು, ಒಬ್ಬ ಪಾರ್ಟಿಯ ಅಧ್ಯಕ್ಷ ಆಗ್ಬೋದು ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಈ ರೀತಿಯಲ್ಲಿ ನಮ್ಮ ಪಾರ್ಟಿ ನಡೀತದೆ. ಅದಕ್ಕೋಸ್ಕರ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.